ಸೋಂಕಿತ ಪೊಲೀಸ್ ಮತ್ತು ತುಂಬು ಗರ್ಭಿಣಿ ಇರುವಂತಹ ಕಾರ್ಕಳಪೇಟೆಯಲ್ಲೇ 2 ನಿಯಂತ್ರಿತ ವಲಯಗಳಿದೆ. ಕಾರ್ಕಳದಲ್ಲಿ 22ರ ಹರಿಯದ ತುಂಬು ಗರ್ಭಿಣಿ ಪೇಷಂಟ್ ನಂಬರ್ 2045 ವಾಸವಿದ್ದ ಮನೆಯ ಸುತ್ತಮುತ್ತ ಪೂರ್ವದಲ್ಲಿ ತೆರೆದ ಜಾಗ, ಪಶ್ಚಿಮದಲ್ಲಿ ಜರಿಗುಡ್ಡ ರಸ್ತೆ, ಉತ್ತರದಲ್ಲಿ ಹೆಗ್ಡೆ ಕಾಂಪೌಂಡ್, ದಕ್ಷಿಣದಲ್ಲಿ ಪುರಸಭೆ ರಸ್ತೆಯನ್ನ ಗಡಿಯನ್ನಾಗಿ ಇರಿಸಿ ಕಂಟೈನ್ಮೆಂಟ್ ಝೋನ್ ಅನ್ನು ಗುರುತಿಸಲಾಗಿದೆ. ಈ ನಿಯಂತ್ರಿತ ವಲಯದಲ್ಲಿ 15 ಮನೆಗಳಿದ್ದು 64 ಜನಸಂಖ್ಯೆ ಇದೆ. ನಿಯಂತ್ರಿತ ವಲಯದ ಪರಿಧಿಯಿಂದ 500 ಮೀಟರ್ ಸುತ್ತಮುತ್ತ ಬಫರ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಕಾರ್ಕಳದ 29ರ ಹರಿಯದ ಸೋಂಕಿತ ಪೇಷಂಟ್ ನಂಬರ್ 2051 ಪೊಲೀಸ್ ಸಿಬ್ಬಂದಿ ವಾಸವಿದ್ದಂತಹ ಪೊಲೀಸ್ ವಸತಿ ಗೃಹದ ಸುತ್ತಮುತ್ತ ಪೂರ್ವದಲ್ಲಿ ತೆರೆದ ಜಾಗ, ಪಶ್ಚಿಮದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ರಸ್ತೆ, ಉತ್ತರದಲ್ಲಿ ಶಣೈ ಹೌಸ್ ಮತ್ತು ದಕ್ಷಿಣದಲ್ಲಿ ಪ್ರಾಪರ್ಟಿ ರಸ್ತೆಯನ್ನ ಗಡಿಯನ್ನಾಗಿ ನಿಗದಿಪಡಿಸಲಾಗಿದೆ. ಈ ಕಂಟೈನ್ಮೆಂಟ್ ಝೋನ್ನಲ್ಲಿ 38 ಮನೆಗಳಿದ್ದು 152 ಜನರು ವಾಸವಾಗಿದ್ದಾರೆ. ಅಲ್ಲದೆ 17 ಅಂಗಡಿಗಳಿದೆ. ಈ ಕಂಟೈನ್ಮೆಂಟ್ ಝೋನ್ನ ಪರಿಧಿಯಿಂದ 200 ಮೀಟರ್ ಸುತ್ತಳತೆ ಬಫರ್ ಝೋನ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕಾರ್ಕಳ ನಿಯಂತ್ರಿತ ವಲಯಗಳ ಇನ್ಸಿಡೆಂಟ್ ಕಮಾಂಡರ್ ಆಗಿ ಕುಂದಾಪುರದ ಉಪವಿಭಾಗಾಧಿಕಾರಿ ಕೆ ರಾಜು ಅವರನ್ನು ನಿಯೋಜನೆ ಮಾಡಲಾಗಿದೆ. ಅವರು ಇಡೀ ವಲಯದ ಉಸ್ತುವಾರಿಯನ್ನು ನೋಡಿಕೊಂಡು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಹೇಳಿದ್ದಾರೆ.